ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಭಾರತೀಯ ಪರಿವರ್ತನಾ ಸಂಘದ ವತಿಯಿಂದ ನಿಡಗಲ್ಲು ಹೋಬಳಿ ಸಿಕೆಪುರ ಗ್ರಾಮ ಪಂಚಾಯಿತಿಯ ಹರಿಹರಪುರ ಗ್ರಾಮದ SC ST OBC ಎಲ್ಲ ಸಮುದಾಯದ ಬಡವರಿಗೆ ಸರ್ಕಾರದ ಭದ್ರತಾ ಯೋಜನೆಯ ಪಿಂಚಣಿಗಳಾದ ಸಂಧ್ಯಾ ಸುರಕ್ಷಾ ಯೋಜನೆ, ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ಅಂಗವಿಕಲ ಯೋಜನೆ, ವಿಧವಾ ವೇತನ, ಮನಸ್ವಿನಿ ಯೋಜನೆಗಳನ್ನು 14 ಜನರಿಗೆ ಅವರ ಮನೆ ಬಾಗಿಲಿಗೆ ಹೋಗಿ ಸಂಬಂಧಿಸಿದ ದಾಖಲೆಗಳನ್ನು ಪಡೆದುಕೊಂಡು ಉಚಿತವಾಗಿ ಪಿಂಚಣಿಗಳನ್ನು ಮಾಡಿಸಿ ಆದೇಶ ಪತ್ರಗಳನ್ನು ವಿತರಿಸಲಾಯಿತು. ಈ ವೇಳೆ BPS ಮುಖಂಡರಾದ H ಕೆಂಚರಾಯ ಹಾಗೂ ಸಂಯೋಜಕರಾದ ಈರಣ್ಣ ಮಾತನಾಡಿ, BPS ರಾಜ್ಯಾಧ್ಯಕ್ಷರಾದ ಹೈಕೋರ್ಟ್ ವಕೀಲ ಹರಿರಾಮ್ ಅವರ ಮಾರ್ಗದರ್ಶನದಲ್ಲಿ ಈ ಸಮಾಜ ಸೇವೆ ಮಾಡಿರುವುದಾಗಿ ತಿಳಿಸಿದರು. ಈ ವೇಳೆ ತಾಲೂಕು ಸಂಯೋಜಕರಾದ ಹರಿಹರಪುರ ಗ್ರಾಮದ SD ಈರಣ್ಣನವರು, ಪೋಷಕರಾದ ಹನುಮಂತರಾಯಪ್ಪರವರು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ. ನಾವು ಹರಿಹರಪುರ ಗ್ರಾಮದಲ್ಲಿದ್ದೀವಿ. ಯಾಕಂದರೆ ಭಾರತೀಯ ಪರಿವರ್ತನಾ ಸಂಘದಿಂದ ಇಲ್ಲಿ ನಮ್ಮ ಈರಣ್ಣ ಮತ್ತು ಹನುಮಂತರಾಯಪ್ಪನವರ ನೇತೃತ್ವದಲ್ಲಿ ಕೆಲಸ ಮಾಡಿರೋದ್ರಿಂದ ನಾವು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಫುಲೆ, ಕುವೆಂಪು, ಜ್ಯೋತಿ ಬಾಪುಲೆ, ಸಾವಿತ್ರಿ ಬಾಪುಲೆ, ಟಿಪ್ಪು ಸುಲ್ತಾನ್ ಮತ್ತು ಕುವೆಂಪು ಇವರ ಒಂದು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಅವರ ಹಾದಿನಲ್ಲಿ ನಾವು ಸಾಗಬೇಕಾಗಿರೋದೆ. ಯಾಕಂದರೆ ಇವತ್ತು ಇವರು ಎಲ್ಲರಿಗೂ ಪೆನ್ಷನ್ ಬರ್ತಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ. ಒಂದು ಸರ್ಕಾರ ಇಡೀ ದೇಶ ನಡೀತಿರೋದು ಸಂವಿಧಾನದ ಅಡಿಯಲ್ಲಿ. ಈಗ ಇವರೆಲ್ಲರಿಗೂ ಉಚಿತವಾಗಿ ನಾವು ಒಂದಷ್ಟು ಕೆಲಸ ಮಾಡಿದ್ದೀವಿ. ಇನ್ನೂ ಹೆಚ್ಚಿನದಾಗಿ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಇವ್ರ ಹತ್ರ ಹಣ ಇಸ್ಕೊಳ್ಳೋದೇ ಕೆಲಸ ಮಾಡ್ಕೊಟ್ಟಿದ್ದೀವಿ. ನಿಮ್ಗೆ ಯಾರಾದ್ರೂ ದುಡ್ಡು ಕೊಟ್ಟಿದ್ದೀವಿ. ಮತ್ತು ಇವಾಗ ಬನ್ನಿ ಈರಣ್ಣ, ಈಗ ಸಂಯೋಜಕರು ಈರಣ್ಣ ಅವ್ರ ಜೊತೆಗಿದ್ದೀವಿ. ನೀವು ಇವ್ರ ಬಗ್ಗೆ ಏನು ಹೇಳೋಕ್ಕೆ ಯಾರಾದರೂ ಮಾತಾಡ್ತೀರಾ? ಇವ್ರು ಕೆಲಸ ಮಾಡ್ಕೊಟ್ಟಿದ್ದೀರಾ, ಯಾರಾದರೂ ಮಾತಾಡ್ತೀರಾ? ಹೆಸರು ಅವರಿಗೆ ತುಂಬ ಧನ್ಯವಾದ. ಪೆನ್ಷನ್ ಮೊದಲು ಬರ್ತಾ ಇದ್ದು ಇವಾಗಿಲ್ಲ, ಒಂದು ವರ್ಷದ ಮೇಲ್ಪಟ್ಟಿಂದ ಇಲ್ಲ. ಅಲ್ಲ, ಇದು ಆರ್ಡರ್ ಕಾಪಿ ಬಂದ್ ಕೇಳ್ಕೊ ಬರ್ತಾ ಇದೆಯಾ? ಇವಾಗಿಲ್ಲ, ಸ್ಟಾರ್ಟ್ ಆಗ್ತದೆ. ನಮ್ಮದೇ ತಿಂಗಳಿಂದ ಬರ್ತದೆ. ಈಗ ಯಾಕೆ ಒಬ್ಬರಿಗೆ ಯಾಕೆ 600 ವರ್ಷ ಆಗಿರೋರಿಗೆ ಸರ್ಕಾರ ಆದೇಶ ಇರೋದು 60 ವರ್ಷ ಆಗಿರೋರಿಗೆ 600 ರೂಪಾಯಿ ಇದೆ. 65 ವರ್ಷ ಮೇಲ್ಪಟ್ಟಿರೋರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಬರುತ್ತೆ. ಅದರಲ್ಲಿ 1200 ರೂಪಾಯಿ ಬರ್ತದೆ. ಅದು ಸರ್ಕಾರ ಮಾಡಿರೋದು, ಸರ್ಕಾರದ ಆದೇಶ ಇರೋದು. ಅದ್ರ ಪ್ರಕಾರ ರೆಕಾರ್ಡ್ 65 ವರ್ಷ ಇದ್ದವ್ರಿಗೂ ನೀವು ಅವತ್ತು ಪರಿಶೀಲನೆ ಮಾಡಿಲ್ಲ? ಅವತ್ತು ನಮ್ಮ ಕೈನಾಗಿಲ್ಲಪ್ಪ, ಅದು ಸೆಕ್ರೆಟರಿ ಕೈನಲ್ಲಿದೆ. ಅವರು ಪರಿವರ್ತನಾ ಸಂಘ BPS ರಾಜ್ಯಾಧ್ಯಕ್ಷರು, ನಮ್ಮ ಗುರುಗಳು, ಮಾರ್ಗದರ್ಶಕರು ಆದಂಥ ಹರಿರಾಮ್ ಸರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಕೆಂಚರಾಯ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ತುಂಬ ಹೊರಟಿದ್ದಾರೆ. ನಮಗೆ ಅದರ ಒಂದು ಅನುಭವ ಮತ್ತು ಅವರು ಮಾಡ್ತಕ್ಕಂಥ ಕೆಲಸ ನಮಗೂ ತುಂಬ ಇಷ್ಟ ಆಯಿತು. ಹಾಗಾಗಿ ನಮ್ಮ ಪಾವಗಡದಲ್ಲಿ ಸಂಘ ಉದ್ಘಾಟನೆ ಆದಾಗ ನಮಗೊಂದು ಅವಕಾಶ ಕೊಟ್ಟರು, ಬನ್ನಿ ಅಂತ ಕರೆದ್ರು. ಹೋದಾಗ ಇವರ ಒಂದು ಮಾತುಗಳು, ಇವರು ಮಾಡ್ತಕ್ಕಂಥ ಕೆಲಸಗಳನ್ನು ನೋಡಿ ನಮಗೂ ತುಂಬ ಸ್ಫೂರ್ತಿ ಆಯಿತು. ಯಾಕೆ ನಾವು ಆನೆಸ್ಟಾಗಿ ಕೆಲಸ ಮಾಡ್ತಿದ್ವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ವಿ. ಇಂಥ ಸಂಘ ನಮಗೆ ಬೇಕಾಗಿತ್ತು, ಅವಶ್ಯಕತೆ ಇತ್ತು. ಹಾಗಾಗಿ ನಾನು ಅವ್ರಿಗೆ ತಾಲೂಕು ಸಂಯೋಜಕನಾಗಿ ಆಯ್ಕೆಯಾಗಿ ಈಗ ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಯಾಕಂದರೆ ಉಚಿತವಾಗಿ 1 ರೂಪಾಯಿ ಜೆರಾಕ್ಸ್ಗಳು ಖರ್ಚಾಗದೇ ಇಂಥ ಕೆಲಸ ಮಾಡೋದಕ್ಕೆ ತುಂಬ ಅವಕಾಶಗಳು ಕೊಟ್ಟಿದ್ದಾರೆ ನಮ್ಮ ಹರಿರಾಮ್ ಸಾರು. ಹಾಗಾಗಿ ನಾವು ಇದೊಂದೇ ಕೆಲಸ ಅಲ್ಲ, ಪ್ರತಿಯೊಂದು ಯಾವುದೇ ಒಂದು ಸರ್ಕಾರದ ಸವಲತ್ತುಗಳ ಬಗ್ಗೆ ಆಗಿರಲಿ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸೋಂಥ ಕೆಲಸನ ನಾವು ಪ್ರಾಮಾಣಿಕವಾಗಿ ಮುಂದಿನ ದಿನಗಳು ಕೂಡ ಇದೇ ಥರ ಮಾಡ್ತಾಯಿರ್ತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಖುಷಿಯಾಗಿ ಆ ಕೆಲಸ ಮಾಡ್ತಾನೆ ಇರ್ತೀನಿ ಮುಂದೆ ಕೂಡ. ಈ ಸಂದರ್ಭದಲ್ಲಿ ನಾನು ಹರಿರಾಮ್ ಅವ್ರಿಗೆ ಮತ್ತು ನಮ್ಮ ಕೆಂಚರಾಯ ಅವ್ರಿಗೆ ತುಂಬ ಹೃದಯದ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲಿ ಯಾವುದೇ ಫಲಾನುಭವಿಗಳ ಮನೆ ಹತ್ರ ಪಾಪ ಅವ್ರಿಗೆ ವಯಸ್ಸಾಗಿದೆ, ಕೆಲವರಿಗೆ ಕಣ್ಣು ಕಾಣಿಸಲ್ಲ, ಇನ್ನು ಕೆಲವರಿಗೆ ನಡೆಯೋಕ್ಕಾಗಲ್ಲ, ಮತ್ತು ಇನ್ನು ಕೆಲವರಿಗೆ ಓದಿರಲ್ಲ. ಎಲ್ಲಿ ಯಾವ ಆಫೀಸ್ ಹತ್ರ ಹೋಗ್ಬೇಕು, ಯಾರನ್ನ ಭೇಟಿ ಮಾಡಬೇಕು, ಫಾರಮ್ ಏನು ಫಿಲಪ್ ಮಾಡಬೇಕು, ಆ ಥರ ತೊಂದರೆಯಲ್ಲಿರ್ತಾರೆ. ಎಷ್ಟೋ ಜನ 10 ವರ್ಷ ಆದರೂ 15 ವರ್ಷ ಆದರೂ ಅವರ ವಯಸ್ಸು ತುಂಬಿ ಆದಮೇಲೆ ಕೂಡ 60 ವರ್ಷ ಮೀರಿದ್ರು ಕೂಡ ಅಲ್ಲೇ ಮನೇಲಿ ಇರ್ತಾರೆ, ಆ ಪೆನ್ಷನ್ಗಳು ಬರ್ತಾಯಿಲ್ಲ. ಇಂಥವೆಲ್ಲ ಮನಗಂಡು ನಾನು ಅವ್ರ ಮನೆಗೆ ಹೋಗಿ ಅವರಿಗೆ ನೀವೇನು 1 ರೂಪಾಯಿ ಜೆರಾಕ್ಸ್ ಕೊಡಬೇಡಿ, ನಿಮ್ಮ ಮನೆ ಬಾಗಿಲಿಗೆ ಮಹಾಶಾಸನದ ಒಂದು ಮನೆ ಬಾಗಿಲಿಗೆ ಮಹಾಶಾಸನ ಬಗ್ಗೆ ಒಂದು ಯೋಜನೆ ಅಡಿ ನಮ್ಮ ಸೆಕ್ರೆಟರಿ ಸಾಹೇಬರಿಗೆ ಕರೆಸಿ ಮಾಡಿದ ಇದನ್ನು ಇಲ್ಲೇ ಸ್ಪಾಟಲ್ಲೇ ಅವ್ರಿಗೆ ನ್ಯಾಯ ದೊರಕಿಸುವಂಥ ಕೆಲಸ ಮತ್ತು ಫಲಾನುಭವಿಗಳಿಗೆ ಆರ್ಡರ್ ಕಾಪಿ ಕೊಡೋಂಥ ಕೆಲಸನ ನಾವು ಮಾಡಿದ್ದೀವಿ. ಮುಂದೆ ಕೂಡ ಇದನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ.